ಕಳೆದ 21 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಹವಾಲ್ದಾರ್ ಆಗಿ ಸೇವೆ ಸಲ್ಲಿಸಿರುವ ನೆಲಪಾಲು ನಿವಾಸಿ ವಿಜಯ್ ಕುಮಾರ್ ಎನ್ ಜುಲೈ 31ರಂದು ಸೇವಾ ನಿವೃತ್ತಿ ಹೊಂದಿದ್ದು, ಆಗಸ್ಟ್ 2ರಂದು ರಾತ್ರಿ ಹುಟ್ಟೂರಿಗೆ ಆಗಮಿಸುವ ಸಂದರ್ಭದಲ್ಲಿ ಪುತ್ತೂರು ನೆಹರು ನಗರದಲ್ಲಿ ಅವರನ್ನ ಸ್ವಾಗತಿಸಲಾಯಿತು. ನೆಹರು ನಗರದಲ್ಲಿ ಬಸ್ಸಿನಿಂದ ಇಳಿದ ಅವರನ್ನ ಅವರ ಬಂಧು ಬಳಗ, ಸ್ನೇಹಿತರು ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ವಿಜಯ್ ಕುಮಾರ್ ಅವರು ಬಸ್ನಿಂದ ಇಳಿದ ತಕ್ಷಣ ತನ್ನ ತಾಯಿ ಯಶೋಧ ಅವರ ಕಾಲು ಹಿಡಿದು ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಅವರ ಪತ್ನಿ ಸುಧಾನಾ ವಸತಿಯುತ ಶಾಲೆಯ ಶಿಕ್ಷಕಿ ರಂಜಿತಾ, ಪುತ್ರಿ ಸೃಷ್ಟಿ, ಪುತ್ರ ಸಂಭ್ರಮ್ ಸೇರಿದಂತೆ ಬಿಜೆಪಿ ಬೂತ್ ಸಮಿತಿಯ ನಿತೇಶ್, ಪಡ್ನೂರು ಮದಗ ಶ್ರೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಧುಸೂದನ್, ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಆನಂದಗೌಡ ಮೂವಪ್ಪು, ಜಗನ್ನಾಥ ನೆಲಪಾಲು, ಪಡ್ನೂರು ಅನ್ನಪೂರ್ಣೇಶ್ವರಿ ಭಜನಾ ಮಂದಿರದ ಅಧ್ಯಕ್ಷ ಗಣೇಶ್, ಕಾರ್ಯದರ್ಶಿ ಯತೀಶ್, ಶ್ವೇತಾ ಗಣೇಶ್, ದಾಮೋದರ್, ದಿವಾಕರ್ ಒಡ್ಡಾ, ಹಂಸಾ ನೆಲಪಾಲು, ಹ್ಯಾರಿಸ್ ನೆಲಪಾಲು, ಅಕ್ಷಯ್ ನೆಲಪಾಲು, ಹರಿಶ್ಚಂದ್ರ ನೆಲಪಾಲು, ಪ್ರಶಾಂತ್ ಕಲ್ಲೇಗ ಮತ್ತಿತರರು ಹರ್ಷ ವ್ಯಕ್ತಪಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.